ಮಂಗಳೂರಿನ ಪ್ರತಿಷ್ಠಿತ ಭಂಡಾರಿ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಮಲ್ಲಿಕಟ್ಟೆ ವೃತ್ತವು ಡಿಸೆಂಬರ್ 22ರಂದು ಲೋಕಾರ್ಪಣೆಗೊಳ್ಳಲಿದೆ ಎಂದು ಭಂಡಾರಿ ಬಿಲ್ಡರ್ಸ್ನ ಸಲಹೆಗಾರ ವೇಣು ಶರ್ಮಾ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮತ್ತು ಮೇಯರ್ ಭಾಸ್ಕರ್ ಕೆ ಮೊಯ್ಲಿ ಹಾಗೂ ಹಲವು ಗಣ್ಯರ ಸಮ್ಮುಖದಲ್ಲಿ ಈ ವೃತ್ತ ಉದ್ಘಾಟನೆಗೊಳ್ಳಲಿದೆ. ವಿಜಯಲ್ಲಿ ವಿವೇಕಾನಂದ ಪಾರ್ಕ್ ನಿರ್ಮಿಸಿದೆ. ಕದರಿ ರಸ್ತೆಯಲ್ಲಿ ವಿಶೇಷ ರೀತಿಯ ದೈವತ್ವದ ಕಾರಂಜಿ ರೂಪಿತ ವೃತ್ತದ ಕಲಾಕೃತಿ ಜನಾಕರ್ಷಕವಾಗಿದ್ದು ನಗರವನ್ನ ಮತ್ತಷ್ಟು ಸುಂದರಗೊಳಿಸಿದೆ. ಮಲ್ಲಿಕಟ್ಟೆ ಸಮೀಪದಲ್ಲಿ ಪರಿಸರ ಉಳಿಸುವ ಹಾಗೂ ಜಾಗೃತಿ ಮೂಡಿಸುವ ಅಪೂರ್ವ ಕೈ ಆಕಾರದ ಕಲಾಕೃತಿಯನ್ನ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. ಕದ್ರಿ ಮಲ್ಲಿಕಟ್ಟೆಯ ವೃತ್ತವನ್ನ ಚೆಂದಗೊಳಿಸಿದ್ದೇವೆ. ಲೈಟ್ಗಳಿವೆ, ಒಳ್ಳೆ ಕಲಾಕೃತಿ ಇದೆ, ಅದೆಲ್ಲ ಪ್ರೆಸ್ ನೋಟ್ ಇದೆ. ರಾಜೇಂದ್ರ ಕೇದಿಗೆ ಅವರು ಅದನ್ನ ನಿರ್ಮಿಸಿದ್ದಾರೆ. ಮೂಲತಃ ಆ ಚಿಂತನೆ ಸಹ ಲಕ್ಷ್ಮೀಶ್ ಭಂಡಾರಿ ಅವರೇ. ಅವರು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಅದನ್ನು ಇಂಜಿನಿಯರಿಂಗ್ ರೀತಿಯಲ್ಲಿ ಬೇರೆ ಬೇರೆ ಜನರನ್ನ ಸೇರಿಕೊಂಡು ತುಳುನಾಡ ಸಂಸ್ಕೃತಿಯನ್ನ ಹೇಳುವ ಒಂದು ನಿಟ್ಟಿನಲ್ಲಿ ಈ ಕಲಾಕೃತಿ ಮೂಡಿ ಬಂದಿದೆ. ನಾಳಿದ್ದು ಶನಿವಾರ ನಮ್ಮ ಜಿಲ್ಲೆಯ ಶಾಸಕರು, ಮಂತ್ರಿಗಳು, ವಸತಿ ಮತ್ತು ನಗರಾಭಿವೃದ್ಧಿ ಯುಟಿ ಖಾದರ್ ಹಾಗೇನೆ ಮೇಯರ್ ಇವರನ್ನೆಲ್ಲ ಒಳಗೊಂಡು ಮತ್ತೆ ಹಲವು ಗಣ್ಯರನ್ನು ಒಳಗೊಂಡ ಕಾರ್ಯಕ್ರಮ ಕಾರ್ಪೊರೇಷನ್ ಅವರ ನೇತೃತ್ವದಲ್ಲಿ ನಡೀತದೆ. ಹೆಚ್ಚಿನ ವಿವರಗಳು ನಿಮ್ಮ ಈ ಒಂದು ವಿಷಯವನ್ನು ಸ್ಮಾರ್ಟ್ ಸಿಟಿ ಹೇಳಿದರೆ ಹಲವು ಬಿಲ್ಡರ್ಗಳು ಅಥವಾ ದಾನಿಗಳು ದೇಶ ವಿದೇಶದಲ್ಲಿ ಉಳಿಸಿದ ಹಲವರೆಲ್ಲ ಸೇರಿ ಪುನಃ ಮಂಗಳೂರಿನ ಒಂದೊಂದು ಜಾಗವನ್ನು, ಒಂದೊಂದು ವೃತ್ತವನ್ನು, ಒಂದು ಪಾರ್ಕ್ ಅನ್ನ ಅಥವಾ ಇಲ್ಲಿ ಆಗುವ ಡೆವಲಪ್ಮೆಂಟ್ಗೆ ಕೈ ಜೋಡಿಸಿದ್ರೆ ಸರ್ಕಾರದ ಜೊತೆಗೆ ಕಾರ್ಪೊರೇಷನ್ ಜೊತೆಗೆ ಬಹುಶಃ ಮಂಗಳೂರು ಹೆಚ್ಚು ಸ್ಮಾರ್ಟ್ ಸಿಟಿ ಆಗ್ತದೆ ಅಂತ ಹೇಳುವ ಅಭಿಪ್ರಾಯ ಲಕ್ಷ್ಮೀಶ್ ಭಂಡಾರಿ ಅವರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ಪೊರೇಟರ್ ಅಶೋಕ್ ಟೀಕೆ, ಕಲಾವಿದ ರಾಜೇಂದ್ರ ಕೇದಿಗೆ ಉಪಸ್ಥಿತರಿದ್ದರು.